which was started in the year 1992 and was founded by T.M. Kunahamat Haji and was first started in Kasaragod branch. Now it has grown and has 14 jewelry showrooms and 3 watch showrooms. Coming soon, the branches will be opened in Vijaypura and Kalburgi and Mall of Asia, Bangalore, and so on. I also wish Sultan Jewelers to rise at the top and have great success ahead. ಈ ಅಮೂಲ್ಯ ಕ್ಷಣವನ್ನ ಭರ್ಜರಿ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. I also invite our esteemed guest to kindly join the inaugurator for this grand launching ceremony. ಡೈಮಂಡ್ಸ್ಗಿಂತ ಪುತ್ತೂರಲ್ಲಿ ಮನೆ ಮಾತಾಗಿರುವ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಶೋರೂಮ್ನಲ್ಲಿ ಈ ಒಂದು ಸಂಜೆಗಿನ ಅತ್ಯಂತ ನಿರೀಕ್ಷಿತ ಕ್ಷಣ ಬಂದಿದೆ. ನಮ್ಮ ಇವತ್ತಿನ ಇನಾಗ್ರೇಟರ್ ಆಗಿರುವ ಕುಮಾರಿ ಧನ್ಯಾ ಪೂಜಾರಿ ಇವರನ್ನ ಹಿರೇ ಸಂಗ್ರಹವನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಅಮೂಲ್ಯ ಕ್ಷಣವನ್ನ ಐ ಆಲ್ಸೋ ರಿಕ್ವೆಸ್ಟ್ esteemed guests to join this beautiful inauguration. Ladies and gentlemen, let's welcome this precious moment with big round of applause. And also ವರ್ಲ್ಡ್ ವೈಡ್ ಕಲೆಕ್ಷನ್ಸ್ಗೆ ಒಂದೇ ಪುತ್ತೂರಲ್ಲಿರುವಂತಹ ಒಂದೇ ಏಕೈಕ ಶೋರೂಮ್ ಅಂತ ಹೇಳಿದ್ರೆ ಅದು ಕೇವಲ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಶೋರೂಮ್ ಮಾತ್ರ. ವಿವಿಧ ರೀತಿಯ ಡೈಮಂಡ್ಸ್, ಚಿನ್ನಾಭರಣ ಆಗಿರ್ಬೋದು, ಡೈಮಂಡ್ಸ್ ಆಗಿರ್ಬೋದು, ಬೇರೆ ಬೇರೆ ಕಲೆಕ್ಷನ್ಸ್ ಸಿಗ್ತಾ ಇರೋದು ನಮ್ಮ ಪುತ್ತೂರಿನಲ್ಲಿರುವ ಸುಲ್ತಾನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ. ಸೊ ಹಾಗೆ ಇವತ್ತು ಇಲ್ಲಿ ನೀವೆಲ್ಲ ಗೆಸ್ಟ್ಗಳು ಸೇರಿ ಹೊಸ ಕಲೆಕ್ಷನನ್ನು ಲಾಂಚ್ ಮಾಡಲಿಕ್ಕಿದ್ದೀರಿ. ಅದೇ US ಕಲೆಕ್ಷನ್, ಬೆಲ್ಜಿಯಂ ಕಲೆಕ್ಷನ್, ಟ್ರೆಡಿಷನಲ್ ಕಲೆಕ್ಷನ್, ಟರ್ಕಿಶ್ ಕಲೆಕ್ಷನ್, ಮಿಡಲ್ ಈಸ್ಟ್ ಕಲೆಕ್ಷನ್ ಮತ್ತು ಫ್ರೆಂಚ್ ಕಲೆಕ್ಷನ್. ವರ್ಲ್ಡ್ ವೈಡ್ ಕಲೆಕ್ಷನ್ಸ್ಗೆ ಅಂತ ಮನೆ ಮಾತಾಗಿರುವ ಸುಲ್ತಾನ್ ಡೈಮಂಡ್ಸ್ ಶೋರೂಮ್. I request our heroine Dhanya Pujari to please come to the dais, and also I request the managers to please bring our latest collection, that is US collection. Ladies, let's welcome this precious moment with big round of applause. Ladies and gentlemen, let's put our hands together. I request Aisha Perne to please come to this stage. I request her to please launch traditional collection. Divya Santosh Rai to unveil the beautiful Turkish collection. Sultan Gold and Diamonds Jewelry is known for its beautiful wide range of jewelry collections. By unveiling Middle East collection. Now I request Sara Ali to please join this beautiful moment by unveiling French collection. Now, with the great respect, I call upon Dhanya Pujari to grace the stage and enlighten with short words. Hello, good evening everybody. I'm really honored to be here. So thank you so much Sultan Diamonds and Golds for inviting me to inaugurate this event. And also a huge congratulations to the whole team for the grand event. And I also wish the Sultan Diamonds and Gold for the successful event, like all the best for the successful event, and Sultan Diamonds should reach more heights. And I'm really thrilled and excited to check on the stunning diamond collections. So I'm really pleasure to be here. Thank you so much for inviting me. Yes. I request Aisha Perne to please come to this stage. Good evening all. ಮೊದಲೆಲ್ಲ ನಾವು ಸುಲ್ತಾನ ನೋಡಿಕೊಂಡು ಮಂಗಳೂರಿಗೆ ಹೋಗ್ತಾ ಇದ್ವಿ. ಈಗ ಮುತ್ತಿನ ನಗರಿ ಪುತ್ತೂರಿಗೆ ಬಂದಿದೆ ಸುಲ್ತಾನ. ನೀವೆಲ್ಲರೂ ಸುಲ್ತಾನ
ಹುಡ್ಕೊಂಡು ಬಂದಿದ್ದೀರಾ, ಆದರೆ ನಿಮ್ಮವರನ್ನು ಸುಲ್ತಾನನ್ನು ನೋಡಲು ಕರ್ಕೊಂಡು ಬನ್ನಿ, ನೋಡೋದಕ್ಕೆ ಮಾತ್ರ ಅಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಇವತ್ತಿನಿಂದ ಅಂದರೆ ಆಗಸ್ಟ್ 20th ಸೆಪ್ಟೆಂಬರ್ 5th ತನಕ ಏನು ಡೈಮಂಡ್ ಫೆಸ್ಟ್ ನಡೀತಾ ಇದೆ ವಿಶ್ವ ವಜ್ರ ಅಂತ, ಅದಕ್ಕೆ ಶುಭಾಶಯನ ಕೊಡ್ತಾ ಇದ್ದೇನೆ. ಸಕ್ಸಸ್ ಆಗಲಿ ಅಂತ ಶುಭಾಶಯನ ಹೇಳ್ತಾ ಇದ್ದೇನೆ. ಹಾಗೆಯೇ ಸುಲ್ತಾನ್ ಯಾವತ್ತಿದ್ರೂ ಸುಲ್ತಾನೇ ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ಯಾವಾಗಲೂ ಹೊರ ತರ್ತಾ ಇರ್ತದೆ. ಗಿಫ್ಟ್ ವೇರ್ ಆಗ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ಎನಿವೇರ್ ನಮಗೆ ಡೈಲಿ ಯೂಸಿಗೆ ಆಗಲಿ ಎನಿವೇರ್ ನಮಗೆ ಅಫೋರ್ಡೆಬಲ್ ಪ್ರೈಸಿಗೆ ಸಿಗುವಂಥ ಕಲೆಕ್ಷನ್ಸನ್ನು ಸುಲ್ತಾನ್ ಯಾವಾಗಲೂ ಹೊರ ತರ್ತಾ ಇದೆ. ಇನ್ನು ಮುಂದಕ್ಕೂ ಸುಲ್ತಾನಿಗೆ ಶುಭವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಥ್ಯಾಂಕ್ ಯು. ಈ ಸಂಗ್ರಹ ಬಿಡುಗಡೆ ಸಮಾರಂಭದ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವಂತೆ ನಮ್ಮ ಮಾನ್ಯ ಅತಿಥಿ ಟಿ ಅಬ್ದುಲ್ ರಜಾಕ್ ಹಾಜಿ ಇವರನ್ನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ವಿಶ್ವ ವಜ್ರ ಡೈಮಂಡ್ ಎಕ್ಸಿಬಿಷನ್ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ಕಾರ್ಯಕ್ರಮ 5 ದಿನಗಳ ಕಾಲ ಇಲ್ಲಿ ನಡೀತದೆ. 15 ದಿನಗಳ ಕಾಲ ಈ ಒಂದು ಎಕ್ಸಿಬಿಷನ್ ಇಲ್ಲಿ ನಡೀತದೆ. ಸುಲ್ತಾನ್ ಗೋಲ್ಡಿನ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ದಕ್ಷಿಣ ಕನ್ನಡ ಬಿಟ್ಟು ನಮ್ಮ ಕರ್ನಾಟಕ, ಕೇರಳದಲ್ಲಿ ಸುಲ್ತಾನ್ ಜ್ಯುವೆಲ್ಲರಿಯನ್ನು ತಿಳಿದವರು ಯಾರೂ ಇಲ್ಲ ಅಂತ ಹೇಳಿದರೆ, ಈ ಒಂದು ಸಾಧಾರಣ 33 ವರ್ಷಗಳಲ್ಲಿ ಹೊಸ ಹೊಸ ಕಲೆಕ್ಷನನ್ನು ನಮ್ಮ ಈ ನಾಡಿಗೆ ಪರಿಚಯಿಸಿದಂತೆ ಈ ಸುಲ್ತಾನ್ ಗೋಲ್ಡ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾರಣ, ಒಂದು ಚಿನ್ನ ಖರೀದಿಗೆ ನಮಗೆ ಪ್ರಥಮವಾಗಿ ಬೇಕಾದ್ದು ವಿಶ್ವಾಸ, ಹಾಗೂ ಆ ವಿಶ್ವಾಸವನ್ನು ಉಳಿಸಿಕೊಂಡು ಈ 33 ವರ್ಷಗಳಲ್ಲಿ ಅನೇಕ ಶಾಖೆಗಳನ್ನು ಮಾಡಿಕೊಂಡು ಉತ್ತಮ ಅಭಿವೃದ್ಧಿ ಹೊಂದಿದಂತಹ ಒಂದು ಸಂಸ್ಥೆ ಸುಲ್ತಾನ್ ಗೋಲ್ಡ್. ಈಗ ವಜ್ರಾಭರಣಗಳನ್ನು ನಾವು ಈಗ ಇಲ್ಲಿ ಅನಾವರಣ ಮಾಡಿದ್ದಾರೆ. ಪ್ರತಿ ವರ್ಷ ಒಳ್ಳೆ ಕಲೆಕ್ಷನ್ಗಳನ್ನು ಈ ನಾಡಿಗೆ ತರುವಲ್ಲಿ ಇವರು ಬಹಳ ಸಕ್ಸಸ್ ಆಗಿದ್ದಾರೆ. ಆದ್ದರಿಂದ ಹೆಚ್ಚಿಗೇನು ಈ ಸಂದರ್ಭದಲ್ಲಿ ಹೇಳುವಂಥದ್ದಿಲ್ಲ. ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಮೂಲಕ ಈ ಒಂದು ಸಂಸ್ಥೆ ಬೆಳೆದಿದೆ. ಇನ್ನು ಮುಂದೆಯೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ, ಗಳಿಸಿದರಲ್ಲಿ ಒಂದಿಷ್ಟು ಬಡವರಿಗೆ ನೀಡುವುದರಲ್ಲಿ ಮುಂದೆ ಬಂದಂತಹ ಸುಲ್ತಾನ್ ಗೋಲ್ಡ್ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಆಶಿಸುತ್ತಾ ಅವಕಾಶಕ್ಕೆ ಹೊಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. Yeah, thank you for this opportunity first of all, and I'm so glad to see all these teams in Puttur. Actually, I'm the regular customer of Mangalore, and I'm so happy for the invitation, Amra sir. And yeah, and I wish for the higher of this Vajra collection, Vishwa Vajra exhibitions and all. And thank you, and I wish all the highest peak level of your success, and we all will be there behind you. And thank you so much. Now I request all the guests to please come to the stage and have a photo session. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ.
ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.